ಕಂಬಳ ಕ್ರೀಡೆ ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ಕಂಬಳ ಪ್ರೇಮಿಗಳೇ, ಮಾಧ್ಯಮದ ಗೆಳೆಯರೇ, ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಏನಲ್ಲ. ನೀವ್ಯಾರು ಕೂಡ ಇಲ್ಲಿ ಭಾಷಣ ಕೇಳಲಿಕ್ಕೆ ಬಂದಿರತಕ್ಕಂಥ ಜನರಲ್ಲ, ಕಂಬಳ ನೋಡಲಿಕ್ಕೆ ಬಂದಿರತಕ್ಕಂಥವ್ರು. ಮತ್ತೆ ಕಂಬಳ ಕ್ರೀಡೆ ನಡೀತಾ ಇದೆ. ಈ ಕಂಬಳ ಕ್ರೀಡೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಈ ಎರಡು ಜೋಡಿ ಕೆರೆಗಳಲ್ಲಿ ಕಂಬಳ ನಡೀತಾ ಇದೆ. ಈ ಕಂಬಳ ಅಂತಕ್ಕಂಥದ್ದು ಕರಾವಳಿ ಪ್ರದೇಶದ, ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಈ ಜಿಲ್ಲೆಗಳ ಒಂದು ಜಾನಪದ ಕಲೆ ಇದೆ. ಅಶೋಕ್ ರೈ ಅವರ ನೇತೃತ್ವದಲ್ಲಿ ಕರಾವಳಿ ಪ್ರದೇಶದ ಈ ಜಾನಪದ ಕಲೆಯನ್ನು ಬೆಂಗಳೂರು ನಗರಕ್ಕೆ ಪರಿಚಯಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಅಶೋಕ್ ರೈ ಮತ್ತು ಗುರುಕಿರಣ್ ಅವರೆಲ್ಲರೂ ಸ್ನೇಹಿತರು ಬಂದಾಗ ನಾನು ಇಷ್ಟೊಂದು ಜನ ಈ ಕಂಬಳ ನೋಡಲಿಕ್ಕೆ ಬರ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಶೋಕ್ ರೈ ಮತ್ತು ಗುರುಕಿರಣ್ ಅವ್ರಿಗೆಲ್ಲ ಸ್ನೇಹಿತರಿಗೆ ಹೇಳಿದೆ, ಕಂಬಳ ಕರಾವಳಿ ಪ್ರದೇಶದ ಒಂದು ಕಲೆ, ಅದು ಕ್ರೀಡೆ. ಈ ಜಾನಪದ ಕಲೆ ಉಡುಪಿ ಮತ್ತು ಮಂಗಳೂರಿನಲ್ಲೇ ನಡೀಬೇಕು, ಬೆಂಗಳೂರಿನಲ್ಲಿ ಯಾಕ್ರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಆಗ ಅಶೋಕ್ ರೈ ಹೇಳಿದ್ರು, ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಕರಾವಳಿ ಪ್ರದೇಶದ ಜನ ವಾಸ ಮಾಡ್ತಾ ಇದ್ದಾರೆ, ಆ ಜನರಿಗೋಸ್ಕರ ಈ ಕ್ರೀಡೆಯನ್ನು ಬೆಂಗಳೂರಿನಲ್ಲಿ ಏರ್ಪಾಡು ಮಾಡಿದ್ದೀವಿ, ನೀವು ಬರ್ರಿ ಆ ಕಾರ್ಯಕ್ರಮಕ್ಕೆ, ಬಹಳ ಜನ ಬರ್ತಾರೆ, ಈ ಕ್ರೀಡೆಯನ್ನು ಬೆನ್ನೂರು ನಗರದ ಜನ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ, ಆ ಜನರಿಗೆ ಬೆಂಗಳೂರಿನಲ್ಲಿ ಈ ಕ್ರೀಡೆಯನ್ನು ನೋಡ್ತಕ್ಕಂಥ, ಪ್ರೋತ್ಸಾಹಿಸ್ತಕ್ಕಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದ್ದೆ. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು. ಭಾಳ ಜನ ಈ ಕ್ರೀಡೆಯನ್ನು ನೋಡಲಿಕ್ಕೆ ಬಂದಿದ್ದಾರೆ. ನಾನು ಹಿಂದೆ ಒಂದೆರಡು ಸಾರಿ ಉಡುಪಿ ಮತ್ತು ಆ ಭಾಗದಲ್ಲಿ, ಮಂಗಳೂರು ಉಡುಪಿ ಭಾಗದಲ್ಲಿ, ಮೂಡುಬಿದಿರೆನಲ್ಲಿ ಈ ಕಂಬಳ ಜಾನಪದ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದ್ದೆ. ಆಮೇಲೆ ಇನ್ನೊಂದು ಕಡೆ ಹೋಗಿದ್ದೆ ನಾನು, ಎಲ್ಲೋ ಒಂದು ಕಡೆ ಬಂಟ್ವಾಳದಲ್ಲಿ.
ಇದು ಬಹಳ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಜನರ ಕಲೆ ಇದು. ಕರಾವಳಿ ಪ್ರದೇಶದ ಜನರ ಕಲೆ. ಆ ಕಲೆಯನ್ನು ಬಹಳ ಜನ ಮೈಗೂಡಿಸ್ಕೊಂಡಿದ್ದಾರೆ. ಅದಕ್ಕೆ ಬಹಳ ಜನ ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ಕಲೆ ಉಡುಪಿ ಮಂಗಳೂರಿನಲ್ಲಿ ಬಹಳ ಜನಪ್ರಿಯವಾದಂಥ ಕಲೆ. ಈಗ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಅಂತಕ್ಕಂಥ ಒಂದು ಕಲೆ ಇದೆ. ಅಲ್ಲಿ ಓರಿಗಳನ್ನು ಬೆದರಿಸ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಕೋಣಗಳಿಗೆ ನೊಗ ಹಾಕಿ ಆ ಕೋಣಗಳನ್ನು ಓಡಿಸ್ತಕ್ಕಂಥದ್ದು. ಕೋಣ ಸಾಕೋದು ಭಾಳ ಕಷ್ಟದ ಕೆಲಸ. ಮೊದಲು ಇದು ಎಲ್ಲ ಜನರ ಎಲ್ಲ ಬಡವರು ಸೇರಿ ಅವ್ರ ಕ್ರೀಡೆಯಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕೋಣ ಸಾಕೋದು ಭಾಳ ಕಷ್ಟದ ಕೆಲಸ. ನನಗೆ ಕೇಳ್ತಾ ಇದ್ದೆ, ಒಂದು ಕೋಣ ಸಾಕಬೇಕಾದ್ರೆ ಒಂದು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ರೂಪಾಯಿ 15 ಲಕ್ಷ ಅಂದರೆ ಇದು ಶ್ರೀಮಂತರ ಕ್ರೀಡೆ ಆಗ್ಬಿಡ್ತದಲ್ಲ. ಕೋಣ ಸಾಕೋದು 15 ಲಕ್ಷ ಆದರೆ ಸುಮಾರು ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ಆಗ್ಬಿಡ್ತದೆ. ಪಾಪ ಬಡವರು ಎಲ್ಲಿಂದ ತರ್ತಾರೆ? ಈ ಕ್ರೀಡೆ ಹೆಂಗ್ ಪ್ರಾರಂಭ ಆಯಿತು ಅಂತಂದ್ರೆ, ರೈತರು ಭತ್ತ ಬೆಳೀತಾ ಇದ್ರು ಗದ್ದೆಗಳಲ್ಲಿ. ಆಗ ವ್ಯವಸಾಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳಲ್ಲಿ ಜನ ಜಾನುವಾರುಗಳನ್ನು ಅವುಗಳ ಉತ್ಸವವನ್ನು ಮಾಡಿ ಅವುಗಳನ್ನು ಕ್ರೀಡೆಯಲ್ಲಿ ತೊಡಗಿಸಿ ಜನ ಖುಷಿ ಪಡ್ತಾ ಇದ್ರು. ಅವ್ರಿಗೆ ಮನೋರಂಜನೆ ಸಿಗ್ತಾ ಇತ್ತು. ಆ ಕೆಲಸ ಇದನ್ನು ಗದ್ದೆಗಳಲ್ಲಿ ಮಾಡ್ತಾ ಇದ್ರು. ಕಂಬಳ ಗದ್ದೆಗಳಲ್ಲಿ ಮಣ್ಣನ್ನು ಹದ ಮಾಡಿ, ಆ ಕಂಬಳ ಬಂದರೆ, ಕಂಬಳ ಅರ್ಥನೇ ಅದು, ಮಣ್ಣು ಹದ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದೇ ಕಂಬಳ ಅಂತದ್ದು. ಅದನ್ನು ಹದ ಮಾಡಿ ಆ ಮಣ್ಣನ್ನು ನೀರಿನಲ್ಲಿ ಓಡಿಸ್ತಕ್ಕಂಥದ್ದು ಕೋಣಗಳನ್ನು. ಆ ಓಡೋನಿದನಲ್ಲ, ಅವ್ರಿಗೆ ಅಭ್ಯಾಸ ಇರಬೇಕು. ಇಲ್ಲೇ ಭಾರಿ ಕಷ್ಟ. ಅವನು ಕ್ರೀಡಾಪಟು ಥರ ಇರಬೇಕು. ಆ ಕ್ರೀಡಾಪಟು ಆದರೂ ಮಾತ್ರ ಕೋಣಗಳ ಜೊತೆ ಓಡಕ್ಕೆ. ನಾನು ನೋಡ್ತಾ ಇದ್ದೆ, ಈಗ ಕೆಲವರು ಬಿದ್ದೋಗ್ಬಿಟ್ರು ಅಲ್ಲಿ ದಾರಿನಲ್ಲಿ. ಆ ಕೋಣಗಳು ಮಾತ್ರ ಓಡ್ದೋ. ಇವಕ್ಕೆಲ್ಲ ಅಭ್ಯಾಸ ಇದ್ರೂ ಮಾತ್ರ ಸಾಧ್ಯ ಆಗ್ತದೆ. ಈ ಕ್ರೀಡೆ ಇದು ಬಹಳ ಜನಪ್ರಿಯವಾದಂಥ ಕ್ರೀಡೆ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ. ಅದನ್ನು ಇಲ್ಲಿ ತಗೊಬಂದು ಅಶೋಕ್ ರೈ ಅವರು ಎಂಥವರು, ಪ್ರಕಾಶ್ ಶೆಟ್ಟಿಯವರು, ಗುರುಕಿರಣ್ ಅವರು, ಮತ್ತು ಇವರೆಲ್ಲ ಸೇರ್ಕೊಂಡು ಮಾಡಿದ್ದೀರಿ. ಭಾಳ ಸಂತೋಷ. ಇದು ಪ್ರತಿ ವರ್ಷ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿ. ಒಂದು ಸಾರಿ ಮಾತ್ರ ಮಾಡಿ ನಿಲ್ಲಿಸ್ಬಿಡ್ಬೋದು. ಪ್ರತಿ ವರ್ಷ ಇದು ಮುಂದುವರಿಸ್ತಕ್ಕಂಥದ್ದು. ವಿಶೇಷವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಮಾಡಿ. ಜನರಿಗೂ ಕೂಡ ವಿಶೇಷವಾಗಿ ಇಲ್ಲಿ ರೈತರೇನಿಲ್ಲ, ಬೆಂಗಳೂರಿನಲ್ಲಿ ಹೊರಗಡೆಯವರೆಲ್ಲ ಬಂದು ನೋಡ್ತಾರೆ. ಕರಾವಳಿ ಪ್ರದೇಶದ ಜನ ಕೂಡ ಬಂದು ನೋಡ್ತಾರೆ. ಬೆಂಗಳೂರು ಜನರಿಗೂ ಕೂಡ ಇದು ಒಂದು ಮನೋರಂಜನೆ ಕ್ರೀಡೆಯಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೇ ಸಂದರ್ಭದಲ್ಲಿ ಕಂಬಳ ಸಮಿತಿಯವರು ನಾವು ಇಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ನಾನು ಇದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿದ್ದೆ. ಯಾಕಂತಂದರೆ ಕೋರ್ಟ್ನಲ್ಲಿ ಕಂಬಳ ಮಾಡಬಾರದು ಅಂತಕ್ಕಂಥದ್ದು ಇತ್ತು. ಜಲ್ಲಿಕಟ್ಟು, ಕಂಬಳ ಇವೆಲ್ಲ. ಈಗ ಸ್ಪೇನ್ ಅಂತ ಕಂಟ್ರಿಗಳಲ್ಲಿ ಈ ಗೂಳಿ ಕಾಳಗ ಅಂತ ಇರ್ತದೆ, ಫುಲ್ ಫೈಟ್ ಅಂತ ಇರ್ತದೆ. ಅಷ್ಟೊಂದು ಇದು ಕೆಟ್ಟದೇನಲ್ಲ. ಜಲ್ಲಿಕಟ್ಟು ಥರದ
ಕೆಟ್ಟದೇನಲ್ಲ ಇದು. ಅದಕ್ಕೆ ನಾನು ಸುಗ್ರೀವಾಜ್ಞೆ ಮಾಡಿ ಈ ಕ್ರೀಡೆ ಇರಬೇಕು, ಉಳಿಬೇಕು, ಬೆಳಿಬೇಕು. ಇದು ಜನರ, ಸಾಮಾನ್ಯ ಜನರ ಕ್ರೀಡೆ ಅಂತ ಹೇಳಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಹಾಗಾಗಿ ಇವತ್ತು ಈ ಕ್ರೀಡೆ ಉಳ್ಕೊಂಡಿದೆ. ಇದನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಅಭಿಮಾನಿಗಳ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಕಂಬಳ ಸಮಿತಿಯವರು ಒಂದು BDAಯಿಂದ CA ಸೈಟ್ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅದನ್ನು ಗುರ್ತಚ್ಚಿ ಒಂದು ಅರ್ಜಿ ಹಾಕಿ ನೀವು CA ಸೈಟ್ ಬೇಕು ಅಂತ, ಆ CA ಸೈಟ್ ಕೊಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಆಮೇಲೆ ತುಳು ಭಾಷೆ ಇಬ್ಬರು ಮಂಗಳೂರಿನವರು ಉಡುಪಿಯವರು ಸಿಕ್ಬಿಟ್ರೆ ಬೇರೆ ಭಾಷೆಯಲ್ಲಿ ಮಾತಾಡಲ್ಲ, ತುಳುನಲ್ಲೇ ಮಾತಾಡಲ್ಲ, ಕನ್ನಡದಲ್ಲೂ ಮಾತಾಡಲ್ಲ. ನಾನು ಸಿಕ್ಕಿದ್ರು ನಾನು ಇವ್ರು ಕಣ್ ಬಿಡಬೇಕಾಗುತ್ತೆ. ನಾನು ಇಬ್ಬರು ಸಿಕ್ಕಿದ್ರೆ ಬರೀ ತುಳುನಲ್ಲೇ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಮಾತೃಭಾಷೆ ಬಗ್ಗೆ ಭಾಳ ಪ್ರೀತಿ ಇದೆ, ಅಭಿಮಾನ ಇದೆ. ಸೊ ಎಲ್ಲೇ ಇರಲಿ, ಈಗ BR ಶೆಟ್ಟರು ಅಲ್ಲಿ ದುಬೈನಲ್ಲಿ ಇದ್ದಾಗಲೂ ಕೂಡ ಇನ್ನೊಬ್ಬ ಕರಾವಳಿ ಪ್ರದೇಶದಲ್ಲಿ ಸಿಕ್ಕಿದ್ರೆ ತುಳು ಭಾಷೆಯಲ್ಲೇ ಮಾತಾಡೋರು, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಅವ್ರಿಗೆ ಬೇರೆ ಭಾಷೆ ಕನ್ನಡ ಬಂದರೂ ಕೂಡ, ಇಂಗ್ಲೀಷ್ ಬಂದರೂ ಕೂಡ, ಹಿಂದಿ ಬಂದರೂ ಕೂಡ ಬೇರೆ ಭಾಷೆ ಮಾತಾಡಲ್ಲ. ಹಾಗೆ ನೀವೆಲ್ಲರೂ ಕೂಡ ತುಳು ಭಾಷೆ ಮಾತಾಡ್ತೀರಿ. ಕರ್ನಾಟಕದಲ್ಲಿ ಅದಕ್ಕೆ ಲಿಪಿ ಇಲ್ಲ ಅಲ್ವಾ? ಲಿಪಿ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಆಗಬೇಕು ಅಂತ ಮಾಡಿದ್ದಾರೆ. ನಾನು ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಜೊತೆ ಮಾತನಾಡಿ, ಯಾಕಂದರೆ ಅವರು ಉತ್ತರ ಕೊಟ್ಟಿರೋದು ಇದಕ್ಕೆ. ಅಶೋಕ್ ರೈ ಇದನ್ನು ಹೆಚ್ಚುವರಿ ಭಾಷೆಯಾಗಿ ಮಾಡಬೇಕು ತುಳು ಭಾಷೆನ ಅಂತ ಕೇಳಿದಾಗ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರು ಕೊಟ್ಟಿದ್ದಾರೆ. ಹಿಂದೆ ನಿಮ್ಮ ಜಿಲ್ಲೆಯವರೇ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಮಾಡ್ಬೋದಾಗಿತ್ತು. ಅವರು ನಿಮ್ಮ ಜಿಲ್ಲೆಯವರು ಆಗಿದ್ರಲ್ವ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು. ಅವ್ರು ಮಾಡಲಿಲ್ಲ, ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತೇನೆ. ಇಷ್ಟನ್ನು ಹೇಳಿ, ಈ ಕ್ರೀಡೆ ಯಶಸ್ವಿ ಆಗಿದೆ, ಮುಂದೇನೂ ಕೂಡ ಯಶಸ್ವಿ ಆಗ್ತದೆ. ಇದನ್ನು ಮುಂದುವರಿಸಿ ಅಂತ ಹೇಳ್ಕೊಂಡು ಎಲ್ಲ ಕಂಬಳ ಸಮಿತಿಯ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಂಬಳ. ಗುಣರಂಜನ್ ಇವರೆಲ್ಲರೂ ಜೊತೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಬೇಕಾಗಿ, ನಮ್ಮ ಅಭಿಮಾನದ ದ್ಯೋತಕವನ್ನು ಅವರಿಗೆ ಒಪ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ, ದಯಮಾಡಿ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಹಲೋ, ಚಾನ್ಸ್ ಎಲ್ಲ ಬಿಡಲ್ಲ. ಧನ್ಯವಾದಗಳು ಸರ್, ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರೀತಿಯ ನುಡಿಗಳನ್ನು ಆಡಿದ್ದೀರಿ. ನಮ್ಮ ಈ ಅವಿರತ ಶ್ರಮಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿದ್ದೀರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಈ ಒಂದು ಸಂಭ್ರಮದ ನುಡಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲರ ಜೋರಾದ ಚಪ್ಪಾಳೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಪ್ರೀತಿಯನ್ನು ತಾವು ಒಪ್ಪಿಸಿಕೊಳ್ಳಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಬೆಂಗಳೂರು ಕಂಬಳ ಪ್ರತಿ ಬಾರಿಯೂ ಕೂಡ, ಪ್ರತಿ ವರ್ಷವೂ ಕೂಡ ನಡೆಯಲಿ ಎನ್ನುವಂಥ ಆಶಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಲ್ಲದಕ್ಕೆ ಬೇಕಾದ ನೆರವನ್ನು ಕೂಡ ಘೋಷಿಸಿದ್ದಾರೆ. ತುಳು ಭಾಷೆಯ ಹೆಚ್ಚುವರಿ ಭಾಷೆಯಾಗಿ ಸ್ವೀಕರಿಸಬೇಕು ಎನ್ನುವಂಥ ಮನವಿಯನ್ನು ಕೂಡ ತಾವು ಸ್ವೀಕರಿಸಿದ್ದೀರಿ. ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಾನ್ಯ ರುದ್ರಪ್ಪ ಲಮಾಣಿ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ನಾವು ಬರಮಾಡಿಕೊಳ್ತೇವೆ. ಹಲೋ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಂದ ಇನ್ನೊಂದು ಮನವಿ. ಈ ಕಂಬಳ